ಹರಕೆಯನ್ನು ಕೈಗೊಳ್ಳಲು ಸಾಗಲು ದುರಿತವಿರದು ಹರತಿ ಜನ ಆರೋಗ್ಯವನ್ನು ಕೈಗೊಳ್ಳುವ ಸಾಗಲು ದುರಿತವಿರದು ಹರಿಗೆ ಮಾನವನ ಜೀವನೋತ್ಕರ್ಷಕ್ಕೆ ಕಾರಣ ನಮಗೆ ಉಪದೇಶವಾದ್ದು ಹಾಗೆ ಯಜ್ಞವನ್ನು ನಡೆಸಿದಾಗ ದಾನ ಕರ್ಮವೂ ನಡೆಯುತ್ತದೆ. ದೀಕ್ಷಿತನಾದವನ ತಪಸ್ಸಿದ್ಧಿಯೂ ಆಗ್ತದೆ. ನಮ್ಮಣ್ಣನಿಗುಂಟಾದಂತಹ ಶಂಕೆ ಕುರುಕ್ಷೇತ್ರದ ಯುದ್ಧದಲ್ಲಿ ಕೌರವಾದಿಗಳನ್ನೆಲ್ಲ ಸಮರಿಸಿದಾಗ ಬಂಧು ಹತ್ಯಾ ದೋಷವಂತೇನು ಇದರ ಪರಿಣಾಮವಾಗಿ ಶಾಂತಿಯನ್ನು ಕಳೆದುಕೊಂಡಿದ್ದ. ವ್ಯಾಸೋಪದೇಶವಾಯಿತು, ಅಶ್ವಮೇಧವನ್ನು ಮಾಡಿ ಆ ಮೂಲಕವಾಗಿ ನಿನ್ನ ಶಂಕೆ ಪರಿಷ್ಕೃತವಾಗಿ ಭಗವದ್ ದರ್ಶನಕ್ಕೆ ನಿನ್ನ ಚಿತ್ತ ಶುದ್ಧಿಯಾಗ್ತದೆ. ಇದನ್ನು ಒಪ್ಪಿದಾತ ಅಶ್ವಮೇಧ ದೀಕ್ಷಿತನಾಗಿದ್ದಾನೆ. ಪೂಜಿಸಿ ಅಂತಹ ತುರಗ ಸಂಚಾರಕ್ಕೆ ಹೊರಡಬೇಕು. ವರ್ಷ ಪರ್ಯಂತ ಸಂಚರಿಸಿ ಮರಳಿ ಈ ಕ್ಷೇತ್ರವನ್ನು ಸೇರಬೇಕು. ಹರಿಯ ಕರುಣೆ ಸದಾ ಸರ್ವದ ನಮ್ಮ ಮೇಲಿರ್ತದೆ ಎಂಬ ವಿಶ್ವಾಸವುಳ್ಳವನು. ನಮಗೆ ಜಯವರಕಬೇಕಾಗಿದ್ದರೆ ವಾಸುದೇವನ ಪಾದಾರಂಭಗಳಿಗೆ ನಮಸ್ಕರಿಸಿ ಮುಂದುವರಿಯಬೇಕಾದ್ದು ಸರಿಯಾದಂತಹ ವ್ಯವಹಾರ. ಆದುದರಿಂದ ಶ್ರೀಹರಿ ವಾಸುದೇವ ಭಗವನ್ ದೇವರ ದೇವ ಬೃಂದ ಕವ ಸಂಜೀವ ಭಕ್ತ ಬೃಂದ ಗಾವ
ಕಾವ ಸಂಜೀವ ಮಹತ್ ಕಾರ್ಯವನ್ನು ಮಾಡುವುದಕ್ಕೆ ಹೊರಟವ ನೀನು. ಹೌದು ಪ್ರಭು. ಈ ಮಧ್ಯದಲ್ಲಿ ನನ್ನನ್ನು ಸ್ತುತಿಸಿದ ಹಾಗೆ ನನಗೆ ಕೇಳಿಸಿತು. ಹೌದು. ಯಾಕೆ ಏನು ಅಂತ ಅರ್ಥ ಆಗಲಿಲ್ಲ. ನಿನ್ನಲ್ಲೇ ಕೇಳೋಣ ಅಂತ ಬಂದಿದ್ದೇನೆ. ಏನು ಅರ್ಜುನ, ಏನು? ಮನಸ್ಸಿನಿಂದ ಗಿರಿದಾರಿ ಮುರಬೈರಿ ಪೂರ್ಣ ಕರುಣೆಯುಳ್ ಮಮ ಬಾಳು ಚೆನ್ನ ನಿಲ್ಲ ಕರುಣೆಯುಳ್ ಮಮ ಬಾಳು ಚೆನ್ನ ತುರಗ ಮೇಧಗೆ ಸೈನ್ಯ ಬೆರಗುತ್ತ ದಿಗೂದೆ ತುರಗ ಮೇಧಗೆ ಸೈನ್ಯ ಬೆರಗುತ್ತ ದಿಗೂದಿಸಿ ತೆರಳುವೆ ಕಟ್ಟ ಬರೆ ಕಾಯವೇ ಎಂಬ ಗಿರಿದಾರಿ ಮುರವೈರಿಯೇನಿಲ್ಲ ಪೂರ್ಣ ಕರುಣೆಯುಳ್ ಮಮ ಬಾಳು ಜನ್ಮ ಶ್ರೀಹರಿ ಗಿರಿದಾರಿ ನೀನು. ಕೇವಲ ಗೋವರ್ಧನವನ್ನೆತ್ತಿರುವೆ ಎಂಬುದಕ್ಕಾಗಿ ಅಲ್ಲ, ಮತ್ತೆ ಮಂದರವನ್ನೆತ್ತಿದವನು ನೀನೆ. ಭಗವಾನ್ ಏನಪ್ಪ? ಮುರಾರಿ, ಓ, ನಿನ್ನ ಮಹಿಮಾ ವಿಶೇಷಗಳನ್ನು ಹಾ, ವಿವರಿಸುವುದಕ್ಕೆ ನಾಲಿಗೆಯಲ್ಲಿ ಸಾಮರ್ಥ್ಯ ಇಲ್ಲ. ಓಹೋ, ಮನಸ್ಸಿನಿಂದ, ಹಾ, ಮಾತಿನಿಂದ, ಸರಿ, ದೇಹದಿಂದ ಹಾ, ನಡೆಸಲ್ಪಡುವ ಕರ್ಮಗಳೆಲ್ಲ ಹಾ, ನಿನ್ನಾಧೀನ ಪ್ರಭು. ಏನೇ ಮಾಡಲಿ ಹಾ, ಪ್ರಾಣ ನಿನ್ನದು ಸ್ವಾಮಿ. ಶ್ರೀನಾಥ, ಓ, ನಿನ್ನ ಕೃಪಾ ವಿಶೇಷದಿಂದಲೇ ಹಾ, ಈವರೆಗೆ ಹಾ, ನಾವು ಜೀವನದಲ್ಲಿ ಸಾಫಲ್ಯವನ್ನು ಕಂಡಿದ್ದೇವೆ. ಓ, ಅಶ್ವಮೇಧದ ಕುದುರೆಯ ಹಿಂದೆ ಹಾ, ಮುಂದುವರಿಯುತ್ತಿರುವ ನಾನು ಹಾ, ನಿನ್ನ ಅನುಗ್ರಹಾಪ್ತಿಯಿಂದ ಹಾ, ಧನ್ಯತೆಯನ್ನು ಪಡೆಯಬಲ್ಲೆ. ಭಗವಂತ, ಏನಪ್ಪ? ಈ ಹಿಂದೆ ಹಾ, ರಾಜಸೂಯವನ್ನು ಮಾಡುವಾಗಲೂ ನಿನ್ನ ನಿರ್ದೇಶನವಿತ್ತು, ಆಗಲೂ ಬಂದಿದ್ದೇನೆ ನಾನು. ನಿನ್ನ ಅನುಗ್ರಹವಾಗಿತ್ತು. ಹಾ, ಈಗಲೂ ಹಾಗೆಯೇ ಓ, ನಮ್ಮೊಂದಿಗೆ ಹಾ, ಅನುಗ್ರಹ ಮಾಡಿ ಧನ್ಯತೆಯನ್ನು ಒದಗಿಸಿಕೊಡಬೇಕು ಪ್ರಭು. ಅರ್ಜುನ, ಚಿರತೆಗೆ ವಿಜಯ ಕಾಯುವೆ ಸಂತನ ಕೌಂತೆಯ ಮುಂತೆರಳಲು ನಿಜ ಸೇನೆಯ ತಗಿಸಲಿ ಅಂತರಿಸಲಿ ನಾ ಪೊರೆಯುವೆ ನಿಮ್ಮನು ಚಿರತೆಗೆ ವಿಜಯ ಕಾಯುವೆ ಸಂತದ ಕೌಂತೆಯ ಅರ್ಜುನ, ಪ್ರಪಂಚ ಮೊದಲೇ ನನಗೊಂದು ಹೆಸರು ಕೊಟ್ಟಿದೆ, ಹ್ಮ್ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅಂತ.
ಅಲ್ವೇನು? ಅದಕ್ಕೆ ಸರಿಯಾಗಿ ನೀವು ಕೂಡ ಸ್ಪಂದಿಸ್ತಾ ಇದ್ದೀರಿ. ಈಗ ಅಶ್ವಮೇಧ ಯಾಗವನ್ನು ಮಾಡಬೇಕು, ಸತ್ತವರಿಗೆಲ್ಲ ಒಂದು ವ್ಯವಸ್ಥೆಯನ್ನು ಸೂಚಿಸಬೇಕು, ಹೀಗೆ ಹೇಳಿ ಅಶ್ವಮೇಧವನ್ನು ಕೈಗೊಂಡಿದ್ದೇವೆ. ಕುದುರೆಯನ್ನು ಬಿಟ್ಟಿದ್ದೀಯ. ಹೌದು. ಈ ಸಂದರ್ಭದಲ್ಲಿ ನನ್ನನ್ನು ಕರೆದಿದ್ದೀಯ, ನೀನು ನಮ್ಮ ಸಹಾಯಕನಾಗಿ, ಸ್ತುತಿಸಿದ್ದೀಯ, ಅನುಗ್ರಹಕಾರಕನಾಗಿ ಓ ಇರಬೇಕು. ಇಷ್ಟೇ ತಾನೇ? ಹೌದು. ನಿನ್ನನ್ನು ನಾನು ಯಾವಾಗ ಬಿಟ್ಟಿದ್ದೇನೆ ಹೇಳು? ಹೌದು. ಎಲ್ಲ ಸಂದರ್ಭಗಳಲ್ಲಿಯೂ ನಿನ್ನ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ, ನಿನ್ನನ್ನು ಉದ್ಧರಿಸುವುದಕ್ಕಾಗಿ ಓಡೋಡಿ ಬಂದವ ನಾನು. ಅದಕ್ಕೆ ಹೇಳಿದ್ದೆ ನಾನು, ಏನಪ್ಪ? ಪ್ರಾಣ ನಿನ್ನದು ಸ್ವಾಮಿ, ಹಾ, ದಯಮಾಡಿ ಎಲ್ಲ ಬಿಟ್ಟು ಕುರುಕ್ಷೇತ್ರದ ಮಹಾ ರಣರಂಗದಲ್ಲಿ, ಕಾಳಗದಲ್ಲಿ ನಿನ್ನ ಸಾರಥಿಯಾಗಿ ನಾನು ಬಂದಿದ್ದೇನೆ. ಸಾರಥಿಯೂ ಹೌದು, ಹೌದು. ಹಾಗೆ ನನ್ನ ಕೀರ್ತಿಗೆ ಹಾ, ಕಾರಣವೂ ಹೌದು. ಓ ಭಗವಂತ, ಏನಪ್ಪ? ನಿನಗೆ ನಮಸ್ಕರಿಸಿ ಹಾ, ನೆನೆದಾಗ ಹಾ, ಬರಬೇಕೆಂದು ಬೇಡುತ್ತಾ ಓ ಕುದುರೆಯನ್ನು ಹಿಂಬಾಲಿಸುವುದಕ್ಕೆ ಒಳ್ಳೆದಾಯ್ತು. ಮುಂದುವರಿಯುತ್ತೇನೆ. ನಿನಗೆ ಯಾವಾಗ ಬೇಕು ಆವಾಗಲೆಲ್ಲ ನಾನು ಬರ್ತೇನೆ. ಅಲ್ಲ, ಜೊತೆಯಲ್ಲೇ ಇರಬೇಕು ಅಂತ ಹೇಳಿದರೆ ನಾನು ಇರ್ತೇನೆ. ಹಾಗೆ ಹಾಗೆ